ನಿಮ್ಮ ಕಾಲಿಗೆ ಎಷ್ಟು ಹೊಡೆದಿರಲಿ ಈ ಮನೆಮದ್ದನ್ನು ಒಂದೆರಡು ಸರಿ ಹಚ್ಚಿದರೆ ನಿಮ್ಮ ಕಾಲು ಬಿರುಕುಗಳೆಲ್ಲ ಮಾಯ ಆಗಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ ಅಂತ ನೀವೇ ನೋಡ್ಬೋದು. ಹಲೋ ನಮಸ್ತೆ, ಹೇಗಿದ್ರಿ ಎಲ್ಲರೂ? ಒಡೆದಿರುವಂತಹ ಕಾಲುಗಳಿಗೆ ಒಂದು ಅದ್ಭುತವಾಗಿರುವಂತಹ ಹೋಮ್ ರೆಮಿಡಿನ ನಾನಿವತ್ತು ಹೇಳ್ತಾ ಇದ್ದೀನಿ. ಇದನ್ನ ಜಸ್ಟ್ ನೀವು 1-2-3 ಸರಿ ಅಪ್ಲೈ ಮಾಡಿದರೆ ಸಾಕು, ಖಂಡಿತವಾಗ್ಲೂ ಅದ್ಭುತವಾಗಿರುವಂತಹ ರಿಸಲ್ಟನ್ನು ಕಾಣ್ಬೋದು. ಇದೇನು ಹೊಸ ರೆಮಿಡಿ ಅಥವಾ ಹೊಸ ಮೆಡಿಸಿನ್ ಏನೂ ಅಲ್ಲ. ಹಿಂದಿನ ಕಾಲದಿಂದಲೂ ಈ ಒಂದು ಅದ್ಭುತವಾಗಿರುವಂಥ ವ್ಯಾಕ್ಸನ್ನು ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ತುಂಬಾ ಸಿಂಪಲ್ ಆಗಿದೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. 4 ಇಂಗ್ರೀಡಿಯೆಂಟ್ಸಿಂದ ಸೂಪರ್ವಾಗಿರುವಂತಹ ಒಡೆದ ಕಾಲುಗಳಿಗೆ ಒಂದು ಅದ್ಭುತವಾಗಿರುವಂಥ ಹೋಮ್ ರೆಮಿಡಿನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ರೆಮಿಡಿನ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಅದ್ಭುತವಾಗಿರುವಂತಹ ಮನೆಮದ್ದು ಅಥವಾ ವ್ಯಾಕ್ಸನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಒಂದು ಸಾದಾ ಕ್ಯಾಂಡಲ್. ನೀವು ಕಲರ್ ಕ್ಯಾಂಡಲನ್ನಾದರೂ ತಗೋಬೋದು. ಅದಾದ ನಂತರ ಒಂದು ತುಂಡು ಅಲುವೇರಾ ಇಲ್ಲದಿದ್ದರೆ ನಾವು ವಿಟಮಿನ್ ಇ ಟ್ಯಾಬ್ಲೆಟನ್ನು 1-2 ಹಾಕಬೇಕಾಗುತ್ತೆ. 1 ಕಪ್ ಸಾಸಿವೆ ಎಣ್ಣೆ, 1 ಕಪ್ ತೆಂಗಿನೆಣ್ಣೆ. ನಮ್ಗೆ ಬೇಕಾಗಿರೋದು ಇಷ್ಟೇ ಐಟಮ್ಸ್. ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಷ್ಟು ದೊಡ್ಡ ಕ್ಯಾಂಡಲ್ ನನಗೆ ಬೇಕಾಗಿಲ್ಲ, ಯಾಕಂತಂದರೆ ಮನೇಲಿ ಚಿಕ್ಕ ಕ್ಯಾಂಡಲ್ ಇರಲಿಲ್ಲ. ಅದಕ್ಕೆ ಈ ದೊಡ್ಡ ಕ್ಯಾಂಡಲನ್ನು ನಾನು ಅರ್ಧಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಈ ಸೌಟ್ ಇದೆಯಲ್ಲ, ಇದರಲ್ಲಿ 1 ಸೌಟಷ್ಟು ನಾನು ಕ್ಯಾಂಡಲನ್ನು ತಗೊತಾ ಇದ್ದೀನಿ. ಯಾಕಂತಂದರೆ ಇದೇ ಸೌಟಲ್ಲಿ ನಾನು ಎಲ್ಲದನ್ನು ಮೆಷರ್ಮೆಂಟ್ ಮಾಡಿ ನಿಮಗೆ ಪರ್ಫೆಕ್ಟಾಗಿ ಕ್ವಾಂಟಿಟಿನ ಹೇಳ್ತಾ ಇದ್ದೀನಿ. ನಾವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ವ್ಯಾಕ್ಸನ್ನು ಈ ಥರ ತುರಿದ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇಲ್ಲ ನೀವು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೋದು. ಕಟ್ ಮಾಡಲಿಕ್ಕೆ ನಮಗೆ ಆಗಲ್ಲ, ಸೊ ಈ ಥರ ತುರಿದ್ಕೊಳ್ಳೋದು ಬೆಸ್ಟ್. ಇವಾಗ ನೋಡಿ, ಈ ಸೌಟಲ್ಲಿ 1 ಸೌಟು ಒತ್ತಿ ಹಾಕಿದರೆ 1 ಸೌಟಷ್ಟು ವ್ಯಾಕ್ಸನ್ನು ನಾವು ತಗೋಬೇಕಾಗುತ್ತೆ. ಅದನ್ನ ಒಂದು ಒಗ್ಗರಣೆ ಹಾಕುವಂಥ ಬೌಲ್ ಇರುತ್ತಲ್ವ, ಆ ಬೌಲಿಗೆ ಹಾಕ್ಕೊಂಡ್ರೆ ಒಳ್ಳೇದು. ಯಾಕಂತಂದರೆ ನಾವು ಇದನ್ನ ಕಾಯಿಸ್ಕೋಬೇಕಾಗುತ್ತೆ. ಅಥವಾ ನಿಮ್ಮ ಹತ್ರ ಈ ಥರದ್ದಿಲ್ಲ ಅಂತಂದರೆ ಚಿಕ್ಕದು ಯಾವುದಾದ್ರೂ ಪಾತ್ರೆ ಇದ್ದರೂ ಅದಕ್ಕೆ ಹಾಕೋಬೋದು. ಅದಾದ ನಂತರ ಇವಾಗ ನಾವು ಈ ಅಲುವೇರಾ ಇದೆಯಲ್ವ, ಅಲುವೇರಾನ ರೆಡಿ ಮಾಡ್ಕೋಬೇಕು. ಅಲುವೇರಾನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದರೆ, ಅಲುವೇರಾನ ಚೆನ್ನಾಗಿ ತೊಳೆದುಬಿಟ್ಟು ಅದರ ಸೈಡಲ್ಲಿ ಮುಳ್ಳಿರುತ್ತಲ್ವ ಅದೆಲ್ಲ ರಿಮೂವ್ ಮಾಡಿ ಅದರ ಮೇಲ್ಗಡೆ ಸಿಪ್ಪೆನ ಈ ಥರ ಒಂದು ಕಡೆಯಿಂದ ಬಿಡಿಸ್ಕೋಬೇಕು. ಅದಾದ ನಂತರ ಚಿಕ್ಕದಾಗಿ ಈ ಥರ ನೈಫಲ್ಲಿ ಕಟ್ ಮಾಡಿಕೊಂಡು ಇದನ್ನ ಈ ಥರ ನೋಡಿ ರಿಮೂವ್ ಮಾಡ್ಕೋಬೇಕು. ಅಲುವೇರಾನ ತುಂಬ ಅಂದರೆ ಸ್ವಲ್ಪ ಬಳಿತಿದ್ರೆ ನೀವು ಗ್ರೈಂಡ್ ಮಾಡೋದು ಒಳ್ಳೆಯದು. ಎಲ್ಲ ಅಲುವೇರಾನ ತೆಗೆದುಬಿಟ್ಟು ಗ್ರೈಂಡ್ ಮಾಡಿ ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿ ನೋಡಿ. ಇದು ಕೂಡ 1 ಸೌಟಷ್ಟು ಹಾಕ್ತಾ ಇದ್ದೀನಿ. ನಾನು ಫಸ್ಟ್ ತೋರಿಸಿದ್ದಲ್ವ, ಅದೇ ಸೌಟಲ್ಲಿ 1 ಸೌಟಷ್ಟು ಅಲುವೇರಾ ಜೆಲ್ಲನ್ನು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಇವಾಗ ನೋಡಿ 1/4 ಕಪ್ಪಷ್ಟು ನಮಗೆ ಸಾಸಿವೆ ಎಣ್ಣೆ ಬೇಕಾಗುತ್ತೆ. ಸಾಸಿವೆ ಎಣ್ಣೆ ಮಾತ್ರ 1/4 ಕಪ್ಪಷ್ಟು ಬೇಕಾಗುತ್ತೆ. ಅದಾದ ನಂತರ ಇದೇ ಸೌಟಿಗೆ ನಾನು ಕೋಕೋನಟ್ ಆಯಿಲನ್ನು ಹಾಕ್ಕೊಂಡು 1 ಸೌಟ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಿಮಗೆ ಕಲರ್ ಚೇಂಜ್ ಕಾಣ್ತಾ ಇದೆ. ಇವಾಗ ಇದೆಲ್ಲದನ್ನು ನಾವು ಕಮ್ಮಿ ಉರಿ ಇಟ್ಟು, ಉರಿಯನ್ನು ತುಂಬ ಅಂದರೆ ತುಂಬ ಕಮ್ಮಿ ಇಟ್ಟು ಕಾಯಿಸ್ಕೋಬೇಕಾಗುತ್ತೆ. ಜಾಸ್ತಿ ಇಟ್ಬೇಡಿ, ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಒಂದು ವೇಳೆ ಎಣ್ಣೆ ಒಮ್ಮೆಗೆ ಕಾದು ಕುದಿದ್ರೆ ನೀವು ಮಾಡಿರೋದಷ್ಟು ಇದು ಎಲ್ಲ ವೇಸ್ಟ್ ಆಗುತ್ತೆ. ಸೊ ತುಂಬಾ ಕಮ್ಮಿ ಉರಿ ಇಟ್ಬಿಟ್ಟು ಇದನ್ನ ನೀವು ಕಾಯಿಸ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಅಲುವೇರಾ ಇಲ್ಲ ಅಂತಂದರೆ ವಿಟಮಿನ್ ಇ ಇರುತ್ತಲ್ವ, ಯಾವ ನಿಮಗೆ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದರೂ ಸಿಗುತ್ತೆ. ವಿಟಮಿನ್ ಇ ಟ್ಯಾಬ್ಲೆಟನ್ನು 3 ಹಾಕೋಬೋದು. ಇದನ್ನ ನಿಧಾನಕ್ಕೆ ಈ ಥರ ಕಾಯಿಸಿ ವ್ಯಾಕ್ಸ್ ಎಲ್ಲ ಮೆಲ್ಟ್ ಆಗುತ್ತೆ. ನಾವು ಇದನ್ನ ತುಂಬ ಕುದಿಯೋಕ್ಕೆ ಬಿಡಬಾರ್ದು. ಒಂಚೂರು ಕುದೀತಾ ಇದ್ದಂಗೆ ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದನ್ನ ನಾವು ಕೆಳಗಡೆ ಇಳಿಸ್ಬಿಡೋಣ. ಇಳಿಸಿದಾದ ನಂತರ ನೀವು ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು. ಯಾಕಂತಂದರೆ ಯಾವಾಗಲೂ ಕೋಕೋನಟ್ ಎಣ್ಣೆದು ವೆಯ್ಟ್ ಮತ್ತು ನಿಮಗೆ ಸಾಸಿವೆ ಎಣ್ಣೆದು ವೆಯ್ಟ್ ಡಿಫ್ರೆಂಟ್ ಇರುತ್ತೆ. ಆದ್ದರಿಂದ ಅದು ಸಪ್ರೇಟ್ ಆಗುತ್ತೆ. ಸೊ ಆದ್ದರಿಂದ ನೀವು ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೇ ಇರಬೇಕು. ಒಂದು ಸ್ವಲ್ಪ ತಣ್ಣಗಾದ ನಂತರ ಏನು ಮಾಡಿ, ಒಂದು ಪಾತ್ರೆಯಲ್ಲಿ ಫುಲ್ ಪಾತ್ರೆ ನೀರು ತಗೊಂಡು ಇದು ತಣ್ಣಗಾಗಲಿಕ್ಕೆ
ಈ ಸೌಟನ್ನು ಪಾತ್ರೆ ಮೇಲೆ ಈ ಥರ ಇಟ್ಕೋಬೇಕು, ಮುಳುಗಿಸಿಡಬಾರ್ದು. ಈ ಥರ ಇಟ್ಕೊಂಡು ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೆ ನೀರಿನ ಒಳಗಡೆ ಮುಳುಗಿಸಬೇಡಿ, ಯಾಕಂತಂದರೆ ಇದೊಂದು ಸ್ವಲ್ಪ ನಮಗೆ ಗಟ್ಟಿಯಾಗ್ತಾ ಬರಬೇಕು. ಒಂಚೂರು ಪೂರ್ತಿ ತಣ್ಣಗಾದ ನಂತರ ಅದನ್ನ ಒಂದು ಬಾಕ್ಸಿಗೆ ಹಾಕೋಬೋದು. ನೀವು ಯಾವುದರಲ್ಲಿ ಸ್ಟೋರ್ ಮಾಡಬೇಕು ಅಂತ ಅನ್ನಿಸ್ಕೊತೀರಾ ಆ ಬಾಕ್ಸಲ್ಲಿ ಹಾಕಿಟ್ಬೇಡಿ. ಇದು ಇನ್ನೂ ಪೂರ್ತಿ ಗಟ್ಟಿಯಾಗಿಲ್ಲ, ನಾವು ಇದೊಂದು ಸ್ವಲ್ಪ ಗಟ್ಟಿಯಾಗೋ ತನಕ ಇದನ್ನ ತಿರುಗಿಸ್ತಾನೆ ಇರೋಣ. ಯಾಕಂತಂದರೆ ಇಲ್ದಿದ್ರೆ ನಾನು ಮುಂಚೆನೇ ಹೇಳ್ದಾಗೆ ಎಣ್ಣೆ ಮಾತ್ರ ಮೇಲ್ಗಡೆ ಬಂದು ವ್ಯಾಕ್ಸ್ ಎಲ್ಲ ಕೆಳಗಡೆ ಇರುತ್ತೆ. ಸೊ ವ್ಯಾಕ್ಸ್ ಮತ್ತು ಎಣ್ಣೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಂತಂದರೆ ನೀವು ಇದೊಂದು ಸ್ವಲ್ಪ ಗಟ್ಟಿ ಬರೋ ತನಕನೂ ಇದನ್ನ ತಿರುಗಿಸ್ತಾನೆ ಇರಿ. ನೀವು ಈ ಪಾತ್ರೆಯನ್ನು ಕೂಡ ನೀರಿನೊಳಗಡೆ, ಅಂದರೆ ನೀರಿನ ನಾನಾಗ ತೋರಿಸಿನಲ್ಲ ಸೌಟನ್ನಿಟ್ಟೆಲ್ಲ, ಅದೇ ಥರ ತಣ್ಣೀರಿನಲ್ಲಿ ಇಟ್ಟುಬಿಟ್ಟು ಈ ಥರ ಮಗಿಸ್ಬೋದು. ಯಾಕಂತಂದರೆ ಆವಾಗ ಬೇಗ ತಣ್ಣಗಾಗಿ ವ್ಯಾಕ್ಸ್ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಎಣ್ಣೆ ಮತ್ತು ವ್ಯಾಕ್ಸ್ ಸಪ್ರೇಟ್ ಆಗಿಲ್ಲ. ಇಷ್ಟಾದ ನಂತರ ಇದನ್ನ ನೀವು ಮುಚ್ಚಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. 1-2-3 ಗಂಟೆ ಆದ ನಂತರ ನಾವು ಇದನ್ನ ಆರಾಮ್ಸೆ ಯೂಸ್ ಮಾಡ್ಬೋದು. ಇದು ವರ್ಷ ಆದರೂ ಹಾಳಾಗಲ್ಲ. ಇದೇನು ಹೊಸ ರೆಮಿಡಿ ಅಲ್ಲ, ನಮಗೆ ಕೆಲವರಿಗೆ ಗೊತ್ತಿಲ್ಲ ಅಷ್ಟೇ. ಬಟ್ ಈ ನಾರ್ತ್ ಕಡೆಗಳೆಲ್ಲ ಅವ್ರು ಯಾವುದೇ ಮೆಡಿಸಿನ್ ಕಾಲ್ಗಳಿಗೆ ಹಾಕಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಸಾಸಿವೆಯನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಇದೇ ವ್ಯಾಕ್ಸನ್ನು ಅವರು ಕಾಲ್ಗಳಿಗೆ ಯೂಸ್ ಮಾಡ್ಬೋದು. ನೀವು ನೋಡ್ಬೋದು ಅವರ ಕಾಲ್ಗಳೆಲ್ಲ ಕಲರ್ಗಾಗಿ ತುಂಬಾ ಸಾಫ್ಟ್ ಆಗಿರುತ್ತೆ. ನಾವು ಕೂಡ ಅಷ್ಟೇ ಹೊರಗಡೆ ಅಂಗಡಿಯಿಂದ ಅಥವಾ ಮೆಡಿಕಲ್ ಶಾಪಿಂದ ಯಾವುದ್ಯಾವುದೋ ಮೆಡಿಸಿನ್ ತೊಗೊಂಬಂದು ಯೂಸ್ ಮಾಡೋದಕ್ಕಿಂತ ಇದನ್ನ ನೈಟ್ ಮಲಗುವಾಗ, ತುಂಬ ಕ್ರ್ಯಾಕ್ ಇದ್ದರೆ ನೈಟ್ ಮಲಗುವಾಗ ಮತ್ತು ಬೆಳಿಗ್ಗೆ ಒಂದ್ಸರಿ ಕಾಲನ್ನು ಚೆನ್ನಾಗಿ ತೊಳೆದ್ಬಿಟ್ಟು, ನೀಟಾಗಿ ಕಾಲನ್ನು ತೊಳೆದ್ಬಿಟ್ಟು 1-2 ಸರಿ ನೀವು ಅಪ್ಲೈ ಮಾಡಬೇಕು. ಈ ಥರ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಸಾಕ್ಸ್ ಹಾಕೋಬೋದು. ನೀವು ಓಡಾಡ್ತಿರೋದ್ರೆ ಸಾಕ್ಸ್ ಹಾಕ್ಬೋದು, ಮಲಗುವಾಗ ಸಾಕ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಹಚ್ಚಿದರೆ ಈ ಥರ ಹಚ್ಕೊಂಡ್ರೆ ನಿಮಗೆ ನಾನು ಹೇಳ್ತೀನಿ ಕೇಳಿ, ಜಸ್ಟ್ ಒಂದು 2 ಅಪ್ಲೈಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾಕಂತಂದರೆ ತುಂಬಾ ಅದ್ಭುತವಾದಂತಹ ರೆಮಿಡಿ ಇದು, ಒಳ್ಳೆ ಪರಿಣಾಮ ಕೊಡುತ್ತೆ. ನೀವು ಇದನ್ನ ಟ್ರೈ ಮಾಡಿ ನನಗೆ ಹೇಳ್ಬೋದು. ಆಮೇಲೆ ಇನ್ನೊಂದು ನಾವು ಏನು ಮಾಡ್ತೀವಿ, ಈ ವ್ಯಾಕ್ಸನ್ ಯಾವುದೇ ಕಾರಣಕ್ಕೆ ನಾವು ಕೈಗೆ ಹಚ್ಕೋಬಾರ್ದು. ನಮ್ಮಲ್ಲೊಂದು ಅಭ್ಯಾಸ ಇದೆ, ಒಂದು ಕ್ರೀಮ್ ತಂದರೆ ಅದನ್ನ ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಹಚ್ಕೊತೀವಿ. ಬಟ್ ಆ ಥರ ಅಲ್ಲ. ಇದರಲ್ಲಿ ವ್ಯಾಕ್ಸ್ ಹಾಕಿರೋದ್ರಿಂದಾಗಿ ಇದನ್ನ ಕಾಲ್ಗಳಿಗೆ ಮಾತ್ರ ಅಪ್ಲೈ ಮಾಡಬೇಕು. ಯಾವುದೇ ಕಾರಣಕ್ಕೆ ನೀವು ಕೈಗಳಿಗೆ ಹಾಕೋಬೇಡಿ. ಯಾಕೆ ಹಾಕೋಬೇಡಿ ಅಂತಂದರೆ ನಾವು ಕೈಯಿಂದ ಏನಾದರೂ ತಿಂತಾ ಇರ್ತೀವಿ ಅಥವಾ ಅಡುಗೆ ವಸ್ತುಗಳನ್ನು ಮುಡ್ತಾ ಇರ್ತೀವಿ, ಅದು ವ್ಯಾಕ್ಸ್ ಅದರೊಟ್ಟಿಗೆ ಹೋಗಿ ಹೊಟ್ಟೆ ಒಳಗಡೆ ಹೋದರೆ ಅದು ಒಳ್ಳೆಯದಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇದನ್ನ ನೀವು ಕೈಗಳಿಗೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು 1-2 ಸರಿ ಯೂಸ್ ಮಾಡಿ, ನಿಮಗೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋದು ಬೇಕಾಗಿಲ್ಲ. ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನನ್ನ ಇವತ್ತಿನ ವಿಡಿಯೋದ ಬಗ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.